ಆಳಸಮುದ್ರ ಮೀನುಗಾರಿಕೆಯ ವೇಳೆ ಮೀನುಗಾರರ ಬೋಟ್ಗಳಿಗೆ ತೊಂದರೆ ಕೊಡುವ ಅತ್ಯಂತ ಅಪಾಯಕಾರಿ ಎನಿಸಿದ ಬೃಹತ್ ಬ್ಲೂ ವೇಲ್ ಮೀನು ಮಲ್ಪೆಯ ಮೀನುಗಾರರ ಬಲೆಗೆ ಸಿಕ್ಕಿದೆ. ಮಲ್ಪೆಯಿಂದ ಆಳಸಮುದ್ರ ಮೀನುಗಾರಿಕೆ ತೆರಳಿದ್ದ ಪರ್ಸಿನ್ ಬೋಟ್ ಒಂದರ ಬಲೆಗೆ ಈ ಬ್ಲೂ ವೇಲ್ ಮೀನು ಸಿಲುಕಿದೆ. ಪರ್ಸಿನ್ ಬೋಟ್ ಮೀನಿನ ಬಲೆಗೆ ಸಿಲುಕಿದ ಬ್ಲೂ ವೇಲ್ ಮೀನನ್ನ ಮೀನುಗಾರರು ಬಲೆಯಿಂದ ಬಿಡಿಸಿದ ಬಳಿಕ ಮರಳಿ ಸಮುದ್ರಕ್ಕೆ ಬಿಟ್ಟಿದ್ದಾರೆ. ಮೀನುಗಳಲ್ಲಿಯೇ ಅತ್ಯಂತ ಅಪಾಯಕಾರಿ ಮೀನು ಎಂಬುದಾಗಿ ಬ್ಲೂ ವೇಲ್ ಗುರುತಿಸಿಕೊಂಡಿದ್ದಾರೆ.